ದೇಶದ ನೂತನ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು ಅಭೂತಪೂರ್ವ ಜಯಗಳಿಸಿದ ಹಿನ್ನೆಲೆಯಲ್ಲಿ ಮಂಗಳೂರು ಬಿಜೆಪಿಯವರು ವಿಜಯೋತ್ಸವವನ್ನು ಆಚರಿಸಿದರು. ಜಿಲ್ಲಾ ಬಿಜೆಪಿ ಕಚೇರಿ ಎದುರು ನಡೆದ ವಿಜಯೋತ್ಸವದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್, ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಸಹಿತ ಇತರ ಬಿಜೆಪಿ ಕಾರ್ಪೊರೇಟರ್ಗಳು ಭಾಗವಹಿಸಿದರು. ಜನಾಂಗದ ದ್ರೌಪದಿ ಮುರ್ಮುರವರು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ಸರ್ವರಿಗೂ ಸಮಪಾಲು ಎನ್ನುವಂಥ ಧ್ಯೇಯದ ಅಡಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ವಿಶೇಷವಾದ ದಿನ. ಪ್ರಜಾಪ್ರಭುತ್ವದಲ್ಲಿ ಬಹಳ ಯಶಸ್ವಿಯಾದ ಉನ್ನತ ಸ್ಥಾನ ಆ ರಾಷ್ಟ್ರಪತಿ ಹುದ್ದೆಯನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು NDA ನೇತೃತ್ವದ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತು ಬಹಳ ಯಶಸ್ವಿಯಾದ ಮತವನ್ನು ಪಡ್ಕೊಂಡು ಅಭೂತಪೂರ್ವವಾದ ಭರ್ಜರಿಯಾದ ಜಯವನ್ನು ಗಳಿಸಿಕೊಂಡು ಇವತ್ತು ಅವರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ. ಮಂಗಳೂರಿನ ಜನತೆಯ ಪರವಾಗಿ ಶ್ರೀ ದ್ರೌಪದಿ ಮುರ್ಮು ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ವಿಶೇಷ ಏನು ಅಂತ ಹೇಳಿದರೆ, ನರೇಂದ್ರ ಮೋದಿ ಅವರು ಮತ್ತು JP ನಡ್ಡಾಜಿಯವರ ವಿಶೇಷವಾದ ಚಿಂತನೆ ಒಂದು ಮಹಿಳೆಯರಿಗೆ ಬಹಳ ಒಂದು ಉತ್ತಮವಾದ ಸ್ಥಾನವನ್ನು ಕೊಡಬೇಕು. ಆ ಸ್ಥಾನದ ಮುಖಾಂತರ ಈ ದೇಶದ ಚುಕ್ಕಾಣಿಯನ್ನು ಬಹಳ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಪ್ರಜಾಪ್ರಭುತ್ವಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಬೇಕು ಅಂತ ಚಿಂತನೆ